ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ನಿನ್ನೆ ಶ್ರೀದೇವರಿಗೆ ಪಲ್ಲಕ್ಕಿ ಸೇವೆ ನಡೆದಿದೆ. ಭ್ರಷ್ಟಾಚಾರ ನಿಗ್ರಹ ಹಾಗೂ ಅಪರಾಧ ತಡೆ ವಿಭಾಗದ ರಾಜ್ಯಾಧ್ಯಕ್ಷರಾಗಿರುವ ಪ್ರಶಾಂತ್ ರೈ ಮರುವಂಜ ಹಾಗೂ ಅವರ ಕುಟುಂಬಸ್ಥರು ಈ ಪಲ್ಲಕ್ಕಿ ಸೇವೆಯನ್ನು ನಡೆಸಿದ್ದಾರೆ. ಈ ಸೇವೆಯ ಹಿಂದೆ ಎಲ್ಲರೂ ತಿಳಿದುಕೊಳ್ಳಬೇಕಾದ ತುಂಬಾನೇ ಮುಖ್ಯವಾಗಿರೋ ಕಾರಣ ಹೊಂದಿದೆ. ಹಾಗಾದ್ರೆ ಅದೇನು ಈ ಸ್ಟೋರಿ ನೋಡಿ. ಹೂವಿನ ಅಲಂಕಾರದಲ್ಲಿ ಶೃಂಗಾರಗೊಂಡಿರುವ ಸೀಮಾಧಿಪತಿ, ಪಲ್ಲಕ್ಕಿಯಲ್ಲಿ ಕೂತ ಹತ್ತೂರ ಒಡೆಯ, ಕೈ ಮುಗಿದು ಭಕ್ತಿಯಿಂದ ನಿಂತಿರುವ ಮಹಾಲಿಂಗೇಶ್ವರನ ಭಕ್ತಾದಿಗಳು. ಹೌದು, ನೀವು ನೋಡ್ತಾ ಇರುವ ಈ ದೃಶ್ಯ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ್ದು. ಪುತ್ತೂರ ಒಡೆಯನ ಸನ್ನಿಧಾನದಲ್ಲಿ ನಿನ್ನೆ ಪಲ್ಲಕ್ಕಿ ಸೇವೆ ನಡೆದಿದೆ. ವಾದ್ಯ ಮೇಳಗಳೊಂದಿಗೆ ದೇವರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಲಾಗಿದೆ. ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಪ್ರತಿ ಸೋಮವಾರ ಪಲ್ಲಕ್ಕಿ ಸೇವೆ ನಡೆಯುತ್ತೆ. ಆದ್ರೆ ನಿನ್ನೆ ನಡೆದ ಪಲ್ಲಕ್ಕಿ ಸೇವೆ ತುಂಬಾನೇ ವಿಶೇಷವಾದದ್ದು. ಯಾಕೆ ಗೊತ್ತಾ? ಅದನ್ನ ಹೇಳ್ತೀವಿ ಕೇಳಿ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ಪಲ್ಲಕ್ಕಿ ಸೇವೆ ನಡೆಸಿದ್ದು ಭ್ರಷ್ಟಾಚಾರ ಹಾಗೂ ಅಪರಾಧ ತಡೆ ವಿಭಾಗದ ರಾಜ್ಯಾಧ್ಯಕ್ಷರಾಗಿರುವ ಪ್ರಶಾಂತ್ ರೈ ಮರುವಂಜ ಹಾಗೂ ಅವರ ಕುಟುಂಬದವರು. ಇವರು ಸುಮಾರು 5 ವರ್ಷಗಳಿಂದ ಪಲ್ಲಕ್ಕಿ ಸೇವೆಯನ್ನ ಕ್ಷೇತ್ರದಲ್ಲಿ ನಡೆಸುತ್ತಿದ್ದಾರೆ. 6ನೇ ಬಾರಿಯಾದ ಈ ವರ್ಷವೂ ನಿನ್ನೆ ಸೀಮಾಧಿಪತಿಗೆ ಪಲ್ಲಕ್ಕಿ ಸೇವೆಯನ್ನ ನೀಡಿದ್ದಾರೆ. ಈ ವೇಳೆ ಮರುವಂಜದ ಎಲ್ಲಾ ಕುಟುಂಬಸ್ಥರು ಸೇರಿದಂತೆ ಶೋಭಾ ಕೇಶವ್ ಆರ್ನಾಪು ಮನೆ, ರಮೇಶ್ ಮಾರ್ಲಾ ಮಾರಿಕೇಯಿ, ಸುಧಾಕರ್ ಕಣಿಯೂರು, ಸುರೇಶ್ ಉಜಿರಡ್ಕ, ತುಳುನಾಡ ರಕ್ಷಣಾ ವೇದಿಕೆ ಸುಳ್ಯ ತಾಲೂಕು ಕಾರ್ಯದರ್ಶಿ ತೃಪ್ತಿ ಕೋಟ್ಯಾನ್, ಯುಕ್ತಿ ಕೋಟ್ಯಾನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಶಾಂತ್ ರೈ ಮರವಂಜ ಅವರು ತನ್ನಿಷ್ಟ ನೆರವೇರಲಿ ಎಂದು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಈ ಪಲ್ಲಕ್ಕಿ ಸೇವೆಯನ್ನ ಮಾಡಿಲ್ಲ. ಬದಲಾಗಿ ಒಮ್ಮೆ ಬರಗಾಲ ಬಂದಾಗ ಆ ಬರಗಾಲ ನೀಗಲಿ, ಮತ್ತೆ ಈ ಊರಲ್ಲಿ ಹಸಿರು ತುಂಬಲಿ, ಸಂಕಷ್ಟ ದೂರ ಆಗಿ ಈ ಸೀಮೆಯ ಜನ ಮತ್ತಷ್ಟು ನೆಮ್ಮದಿಯಾಗಿ ಜೀವನ ಮಾಡುವಂತಾಗಲಿ ಎಂದು ಈ ಸೇವೆಯನ್ನ ಕ್ಷೇತ್ರಕ್ಕೆ ನೀಡಲು ಪ್ರಾರಂಭಿಸಿದ್ರು. ಇದೀಗ ಇಡೀ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿದ್ದು, ಈ ವೈರಸ್ ದೂರ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಬಾರಿಯೂ ಪಲ್ಲಕ್ಕಿ ಸೇವೆಯನ್ನ ನೀಡಿದ್ದಾರೆ. ನಿರಂತರ 6 ವರ್ಷಗಳ ಕಾಲ ಸೀಮೆಯ ಒಡೆಯರಿಗೆ ಪಲ್ಲಕ್ಕಿ ಸೇವೆಯನ್ನ ನೀಡ್ತಾ ಬಂದ ಪ್ರಶಾಂತ್ ರೈ ಮರುವಂಜ ಅವರಿಗೆ ಇದೀಗ ಒಳ್ಳೆ ಸ್ಥಾನಮಾನ, ಗೌರವ, ನೆಮ್ಮದಿ ಸಿಗ್ತಾ ಇದೆ. ಈ ಸಂತಸದ ವಿಷಯವನ್ನ ಸ್ವತಃ ಪ್ರಶಾಂತ್ ರೈ ಮರುವಂಜ ಅವರೇ ಹೇಳಿದ್ದಾರೆ ಕೇಳಿ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಕಾಲದಲ್ಲಿ ಬರಗಾಲ ಬಂದ ಹೊತ್ತಿಗೆ, ನನಗೆ ಅಂತ ನಾನು ಏನು ಕೇಳಲಿಲ್ಲ, ಬರಗಾಲ ಬಂದ ಹೊತ್ತಿಗೆ ನಾವು ಇಲ್ಲಿ ಪಲ್ಲಕ್ಕಿ ಉತ್ಸವ ಮಾಡುವ ಅಂತ ಒಂದು ತೀರ್ಮಾನ ನಮ್ಮ ಫ್ಯಾಮಿಲಿಯಿಂದ ನಾವು ತಗೊಂಡಿದ್ದೇವೆ. ಆಮೇಲೆ ಕಳೆದ ಸಲ ಪ್ರಕೃತಿ ವಿಕೋಪವಾಯಿತು. ಆ ಹೊತ್ತಲ್ಲಿ ಕೂಡ ಅದನ್ನು ನೆನೆಸುವಾಗಲೇ ಭಯ ಆಗ್ತದೆ. ಇದಕ್ಕೆ ಕೂಡ ಈ ಮಹತೋಬಾರ ಶ್ರೀ ಪುತ್ತೂರು ಮಹಾಲಿಂಗೇಶ್ವರನ ಮನ್ನಲ್ಲಿ ನಾವು ಬಂದು ಪಲ್ಲಕ್ಕಿ ಉತ್ಸವ ಇದು 6ನೇ ವರ್ಷ. ಇದು ಮಾಡಿದ ಮೇಲೆ ನನ್ನದು ಅಂತ ಏನು ಹೇಳಲಿಕ್ಕಿಲ್ಲ. ನಾನು ಈ ಸ್ಥಾನಮಾನಕ್ಕೆ ಏರಲಿಕ್ಕೆ ನನ್ನ
ನೆಮ್ಮದಿಗೆ ಆಗಲಿ ಯಾವುದೇ ಒಂದು ಇದಕ್ಕೆ ಕಾರಣ ಆದರೆ ಮಹತೋಬಾರ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ಮತ್ತು ಪಾಲ್ತಾಡ್ ಮಹಾವಿಷ್ಣುಮೂರ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದಿಷ್ಟೇ ಅಲ್ಲದೆ ಪುತ್ತೂರಿಗೆ ಅಧಿಪತಿಯಾಗಿರುವ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಮತ್ತಷ್ಟು ಕೊಂಡಾಡುತ್ತಾ ಶ್ರೀ ಮಹಾಲಿಂಗೇಶ್ವರ ದೇವರು ತನ್ನ ಭಕ್ತರನ್ನ ಎಂದಿಗೂ ಕೈಬಿಡಲ್ಲ. ದೇವರ ಸನ್ನಿಧಾನದಲ್ಲಿ ಯಾರೇ ಬಂದು ಏನೇ ಕೇಳಿದ್ರು ಅವರಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ತಾರೆ. ಜೊತೆಗೆ ಈ ಬಾರಿ ಕ್ಷೇತ್ರದ ಆಡಳಿತಕ್ಕೆ ಆ ದೇವರು ಒಬ್ಬ ಒಳ್ಳೆ ಮನಸ್ಸಿನ ವ್ಯಕ್ತಿಯನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂದು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯರವರ ಕುರಿತು ಹೇಳಿದರು. ನನ್ನ ತಿಳಿದ ಮಟ್ಟಿಗೆ ಒಂದು ಶ್ರದ್ಧಾ ಭಕ್ತಿಯಿಂದ ಬಂದು ಮಹಾಲಿಂಗೇಶ್ವರ ದೇವರ ನಡೆಯಲ್ಲೇ ನಿಂತು ಪ್ರಾರ್ಥನೆ ಮಾಡಿದರೆ ಈವರೆಗೆ ನನ್ನ ಗೊತ್ತಿದ್ದ ಪ್ರಕಾರ ಅವರಿಗೆ ಯಾವುದೇ ರೀತಿಯ ಒಂದು ಅಡೆತಡೆ ಬಂದಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ನಮಗೆ ಈ ದೇವಸ್ಥಾನದ ಇಂಥ ಒಂದು ಸರಿಯಾದ ಒಂದು ವ್ಯಕ್ತಿ ಬೇಕು ಯಾವುದೋ ಒಂದು ಮುಂದೆ ಹೋಗಲಿಕ್ಕೆ. ಅದಕ್ಕೆ ಮಹಾಲಿಂಗೇಶ್ವರ ದೇವರು ಸರಿಯಾದ ಒಂದು ಮುಕ್ತೇಶ್ವರ ಅವರನ್ನು ಕೂಡ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ದೇವರ ಎಲ್ಲ ಅನುಗ್ರಹ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಅದೇ ರೀತಿ ನನ್ನ ಬಂಧು ಮಿತ್ರರು ಹಾಗೆ ನನ್ನ ಕುಟುಂಬದವರು ಎಲ್ಲ ಇಲ್ಲಿ ಸೇರಿದ್ದಾರೆ. ಅವರಿಗೆ ಕೂಡ ಮಹಾಲಿಂಗೇಶ್ವರ ನಮ್ಮ ಹಾಗೆ ಇನ್ನು ಮುಂದೆ ಇಲ್ಲಿ ಸೇವೆ ಮಾಡಲಿಕ್ಕೆ ಅವರಿಗೆ ಯೋಗ ಭಾಗ್ಯ ಒದಗಿ ಬರಲಿ ಅಂತ ಹೇಳಿ ನಾನು ಇವತ್ತಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಪ್ರತಿ ವರ್ಷ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಿಶೇಷವಾದ ಪಲ್ಲಕ್ಕಿ ಸೇವೆಯನ್ನ ನೀಡ್ತಾ ಬಂದಿರುವ ಪ್ರಶಾಂತ್ ರೈ ಮರುವಂಜ ಹಾಗೂ ಕುಟುಂಬದವರು ಶ್ರೀದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಪ್ರತಿ ವರ್ಷವೂ ಇವರು ಉನ್ನತ ಅಭಿವೃದ್ಧಿಯನ್ನ ಪಡೆಯುತ್ತಿದ್ದಾರೆ. ಶ್ರದ್ಧಾ ಭಕ್ತಿಯಿಂದ ಕ್ಷೇತ್ರದಲ್ಲಿ ಪಲ್ಲಕ್ಕಿ ಸೇವೆಯನ್ನ ನಡೆಸಿದ ಇಡೀ ಕುಟುಂಬಕ್ಕೆ ಆ ದೇವರು ಮತ್ತಷ್ಟು ಅನುಗ್ರಹ ನೀಡಲಿ ಎಂದು ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯ ಅವರು ಕೇಳಿಕೊಂಡಿದ್ದಾರೆ. ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಶ್ರೀಯುತ ಪ್ರಶಾಂತ್ ರೈ ಅವರು ಪಲ್ಲಕ್ಕಿ ಸೇವೆಯನ್ನು ಮಾಡಿಸಿದ್ದಾರೆ. ಪಲ್ಲಕ್ಕಿ ಸೇವೆ ಪ್ರತಿ ಸೋಮವಾರ ಮಹಾಲಿಂಗೇಶ್ವರನಿಗೆ ನಡೆಯುವಂಥ ವಿಶೇಷ ಸೇವೆ. ಇವರು ಈ ಹಿಂದೆ ಈ ಒಂದು ಸೇವೆಯನ್ನು ಮಾಡಿಸಿ 6 ವರ್ಷಗಳ ಹಿಂದೆ ಮಾಡಿಸಿ ಬಹಳ ದೇವರ ಅನುಗ್ರಹವನ್ನು ಪಾತ್ರರಾಗಿ ಆನಂತರ ಪ್ರತಿ ವರ್ಷ ಕೂಡ ಈ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಸೋಮವಾರ ದಿವಸ ಆಗುವಂಥ ಸೇವೆ. ಸೋಮವಾರ ಶಿವನಿಗೆ ವಿಶೇಷವಾದ ದಿನ. ಆ ದಿನ ಶಿವನನ್ನು ಪಲ್ಲಕ್ಕಿಯಲ್ಲಿ ತೂಗಿಸಿ ಕರ್ಕೊಂಡು ಹೋದರೆ ವಿಶೇಷವಾದ ಒಂದು ಅನುಗ್ರಹ ಆಗ್ತದೆ ಅಂತ ಹೇಳುವಂಥ ಒಂದು ನಂಬಿಕೆ. ಹಾಗೆ ಇವತ್ತು ಸೇವೆ ಮಾಡಿಸಿದ ಶ್ರೀಯುತ ಪ್ರಶಾಂತ್ ರೈ ಅವರಿಗೂ ಹಾಗೂ ಅವರೆಲ್ಲ ಕುಟುಂಬಸ್ಥರಿಗೂ ಅವರೆಲ್ಲ ಆಕಾಂಕ್ಷೆಗಳೇನಿದೆ ಅದೆಲ್ಲ ಶ್ರೀ ಮಹಾಲಿಂಗೇಶ್ವರನು ಅನುಗ್ರಹಿಸಿ ಮುಂದೆಯೂ ಹೆಚ್ಚಿನ ಸೇವೆಗಳನ್ನು ಮಾಡುವಂತಹ ಕೀರ್ತಿ ಭಾಗ್ಯ ಆಯುರಾರೋಗ್ಯ ಐಶ್ವರ್ಯವು ಶ್ರೀ ದೇವರು ಅವರಿಗೆ ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಅಂತೂ ತಮ್ಮ ನಿರ್ಧಾರದಂತೆ ಪ್ರಶಾಂತ್ ರೈ ಮರುವಂಜ ಅವರ ಕುಟುಂಬ ಈ ಬಾರಿಯೂ ಕ್ಷೇತ್ರದಲ್ಲಿ ಪಲ್ಲಕ್ಕಿ ಸೇವೆಯನ್ನ ನೀಡಿ ಪುನೀತರಾಗಿದ್ದಾರೆ. ಸಾಮಾಜಿಕ ಸೇವೆಯಲ್ಲಿಯೂ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಬರೀ ತನಗೋಸ್ಕರ ಅಲ್ಲದೆ ಎಲ್ಲರಿಗೋಸ್ಕರ ಮಿಡಿಯುವ ಮನಸ್ಸು ಪ್ರಶಾಂತ್ ರೈ ಅವರದ್ದು. ಇವರಿಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಸದಾ ಇರ್ಲಿ ಅನ್ನೋದೇ ನಮ್ಮ ಆಶಯ. ನಿಶಾಂತ್, ಕಹಳೆ ನ್ಯೂಸ್, ಪುತ್ತೂರು.